ಅವ ಇಲ್ಲ, ಈ ಸಲ ಇನ್ನು ನಮ್ಮ ಮೇಳದಲ್ಲಿ ಇಲ್ಲ. ತೊಂದರೆ ಇಲ್ಲ, ನೋಡುವ. ಎದುರೆದುರು ಸಿಗದೆ ಬಿಡ್ಲಿಕ್ಕೆಲ್ಲ ಸಿಗುತ್ತಾನವ. ಈಗ ಮೇಳ ಬಿಟ್ಟು ಹೋಗ್ಲಿಕ್ಕೆ ಅಲ್ಲ ಕಾರಣ ಯಾರಂತ ಬೇಕಲ್ಲ. ಈ ಕೂಡಾಟಕ್ಕಲ್ಲದಿದ್ರ ಮುಂದೆ ಜೋಡಾಟಕ್ಕಾದ್ರೂ ಸಿಕ್ಕಿಯಾನು ನೋಡು. ಸ್ವಾಮಿ ಸತ್ಯ ಹೇಳುವುದ, ಏನು? ಯಾರು ಏನು ಬೇಕಾದ್ರೂ ಹೇಳಿ, ನೀವು ಸೀರೆಯಲ್ಲೇ ಚಂದ ಕಾಣುದು. ನಾವು ಸಂದಿಗ್ಧತೆಯಲ್ಲಿದ್ದಾಗ, ಸಂಕಟವನ್ನು ಅನುಭವಿಸುವಾಗ ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗ ನಿನ್ನ ಅಂತಹ ಮೃದು ಮೃದು ಮಾತುಗಳಿಂದ ನಮ್ಮನ್ನು ರಂಜಿಸುತ್ತ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡುತ್ತ ನಮ್ಮ ಅಂತಹ ಜೀವನ ನಿರ್ವಹಣೆಯನ್ನು ಮಾಡಿರುವಂತವಳು ನೀನೇ. ಹೌದು, ಇಷ್ಟೂ ಪ್ರಕರಣ ಆದದ್ದು ಅರಮನೆ ಇಲ್ಲಲ್ವಾ? ಹೌದು. ಆದ್ರೆ ಇಂದು ರಣಕ್ಷೇತ್ರಕ್ಕೆ ಕರೆಸಿಕೊಂಡಿದ್ದೀರಿ. ಭುಜಗವೇಣಿಯು ನೀನು. ನಿನ್ನ ಕೂದಲಿನ ಸೌಂದರ್ಯವನ್ನು ಕಂಡು ನಾನು ಆಡುತ್ತಾ ಇರುವುದಲ್ಲ. ಯಾಕೆ ನಾಗವೇಣಿ ಎಂದೆ? ಯಾಕೆ? ಹೆಣ್ಣು ಮಕ್ಕಳು ದ್ವೇಷ ಸಾಧಿಸುವುದಕ್ಕೆ ಹೊರಟರು ಅಂತಾದರೆ ಅದು ಸರ್ಪದಂತೆ. ಸರ್ಪ ಒಮ್ಮೆ ದ್ವೇಷ ಇಟ್ಟುಕೊಂಡಿತು ಅಂತಾದ್ರೆ ಹಾವಿನ ದ್ವೇಷ 12 ವರ್ಷ ಅಂತ ಒಂದು ಮಾತುಂಟು. ಹೌದಪ್ಪ, ಮರೆಯುವುದಿಲ್ಲ ಅದು. ಒಂದು ಅರ್ಥದಲ್ಲಿ ನಮಗೆ ಯಾರಾದ್ರೂ ಅವಮಾನ ಮಾಡಿದರು ಅಂತಾದ್ರೆ, ಯಾರಾದರೂ ನಮ್ಮ ತಳ್ಳಿಗೆ ಬಂದರು ಅಂತಾದ್ರೆ, ದ್ವೇಷ ಸಾಧಿಸುವಲ್ಲಿ, ಸೇಡು ತೀರಿಸಿಕೊಳ್ಳುವುದರಲ್ಲಿ ನೀನೇ ಅಲ್ವೇನೆ ಸ್ವಲ್ಪ ಮುಂದಾಗಿ ನಿಲ್ಲುವವಳು. ಅದನ್ನು ನೀವೇ ಹೇಳಬೇಕು ಸ್ವಾಮಿ. ಹೌದಲ್ಲ? ಹೌದಪ್ಪ. ಯಾಕೆ? ಧರ್ಮರಾಜ ಯುದ್ಧ ಬೇಡ ಬೇಡ ಅಂತ ಹೇಳಿದಾಗ ನಾನು ನೀನೇ ಅಲ್ವೇನೆ ಮುಂದಾಗಿ ನಿಂತು ಯುದ್ಧವಾಗಬೇಕು ಎನ್ನುವ ಹಾಗೆ ಹೇಳಿದ್ದು. ಸರಿ, ಈಗ ಮತ್ತೊಂದು ಯುದ್ಧ ಪ್ರಕರಣ ಬಂದಿದೆ. ಎಲ್ಲ ಮುಗಿದಿದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಈಗ ಇನ್ನೊಂದು ಹೊಸ ಯುದ್ಧವಾಗಬೇಕಾಗಿದೆ. ಏನದು? ನೋಡ ಆ ಕಡೆಯಲ್ಲಿ ಯಾರವನು? ಪಾರ್ಥ ಮಹಾಶಯರು. ಪಾರ್ಥ, ಸರಿ ಹೇಳಿದ ನೋಡು ನೀನು. ಅಲ್ಲ, ಅವರಲ್ಲಿ ಏನ್ ಮಾಡುವುದು? ಅಲ್ಲಿ ಅವ ಈಗ ಬೇರೆ ಹೋಗುತ್ತಾನೆ. ಅವ ಇಲ್ಲ, ಈ ಸಲ ಇನ್ನು ನಮ್ಮ ಮೇಳದಲ್ಲಿ ಇಲ್ಲ. ತೊಂದರೆ ಇಲ್ಲ, ನೋಡುವ. ಎದುರೆದುರು ಸಿಗದೆ ಬಿಡ್ಲಿಕ್ಕೆಲ್ಲ ಸಿಗುತ್ತಾನವ. ಈಗ ಮೇಳ ಬಿಟ್ಟು ಹೋಗ್ಲಿಕ್ಕೆ ಅಲ್ಲ ಕಾರಣ ಯಾರಂತ ಬೇಕಲ್ಲ. ಈ ಕೂಡಾಟಕ್ಕಲ್ಲದಿದ್ರ ಮುಂದೆ ಜೋಡಾಟಕ್ಕಾದ್ರೂ ಸಿಕ್ಕಿಯಾನು ನೋಡು. ಅಂದ್ರೆ ಏನು ಗೊತ್ತಾ, ಆಗದೆ ಇರುವುದಕ್ಕೆ ಅವನಿಂದಲಾಗಿ ನಾನು ಸ್ವಲ್ಪ ಹೊಡೆತ ತಿಂದಿದ್ದೇನೆ. ಹಾಗೆ ಮೇಳ ಬಿಟ್ಟು ಹೋದದ್ದವರು ಅಲ್ಲ, ಬಿಟ್ಟು ಹೋದ ಮೇಲೆ ಹೊಡೆತ ಪ್ರಾರಂಭ ಆದದ್ದು. ಹೋದ ಮೇಲೆ ಸತ್ಯ ಹೇಳುತ್ತೇನೆ, ಇರುವ ತನಕ ಸುಧಾರಿಸಿದ್ದು ನಾನು. ಪಾಪಿ ಮಗ ಅವನ ಬಾಯಿಂದಲೇ ಬಂದಿದ್ದೆ. ನಾನು ಕಾಲು ಕೆರೆದುಕೊಂಡು ಮುಂದೆ ಬಂದಿದ್ದೇನೆ ಎನ್ನುವ ಹಾಗೆ. ಹಾಗಾದ್ರೆ ಒಂದು ಸಮಷ್ಟಿ ಪ್ರಜ್ಞೆ ಇದ್ದವನಿಗೆ ಅವ ಎಂತೆಲ್ಲ ಹೇಳಿದ್ದಾನೆ. ಅವನ ಬಂಡವಾಳ ಇವತ್ತು ಹೊರಬಿದ್ದಿದೆ ಅವನದ್ದು. ಈಗ ಹೋಗಿ ಅವರಲ್ಲಿ ಕೇಳಿದ್ರೆ ಸುಧಾರಿಸಿದ್ದು ನಾನು ಅಂತ ಹೇಳ್ಬೋದು. ನಿನ್ನ ಮುಂದೆ ಎಲ್ಲರೂ ಹಾಗೆ ಹೇಳುವುದು. ಈಗ ನೀನೊಂದು ಕೆಲಸ ಮಾಡಬೇಕಾಗಿದೆ. ಏನು ಸ್ವಾಮಿ? ಇದ್ದಾನಲ್ಲ ಪಾರ್ಥ, ಹೋಗಿ ಅವನ ಸಮ್ಮುಖದಲ್ಲಿ ಮಾರ್ಮಲೆದು ನಿಂತು ಒಂದೆರಡು ಬೇಕಾದರೆ ಹೊಡೆದು ನೀ ಮಾರುಮಲೆತು ನಿಂತರೆ ಸಾಕಾಗುತ್ತದೆ. ಹೊಡೆದು ಅವನನ್ನು ಗಾರುಗಡಿಸುವುದಾಗಿ. ಬಹಳ ವಿಚಿತ್ರವಾಗಿ ಆಡುತ್ತಿದ್ದೀರಲ್ಲ ಸ್ವಾಮಿ. ಯಾಕೆ? ಪಾರ್ಥನಲ್ಲಿ ಹೋಗಿ
ಹೋರಾಡಬೇಕು. ಹೋರಾಡು, ಮಣಿಸು. ಸರಿಯೇ ಸ್ವಾಮಿ. ನಾವ್ ಯಾರನ್ನ ದ್ವೇಷಿಸಬೇಕಾದ್ರು, ಅವರಿಗೆ ಬೈಬೇಕಾದ್ರು, ಹೊಡಿಬೇಕಾದ್ರು, ವಿರೋಧಿಸಬೇಕಾದರೂ ಏನಾದ್ರೂ ಒಂದು ಕಾರಣ ಎನ್ನುವುದು ಬೇಕೇ ಅಲ್ವೇ? ಬೇಕಪ್ಪ. ಪತಿ ಅಂತ ಹೇಳಿದ್ರೆ ಪಾಲಿಸುವವ, ಭರ್ತ ಅಂತ ಹೇಳಿದ್ರೆ ಭರಿಸುವವ, ಕಾಂತ ಅಂತ ಹೇಳಿದ್ರೆ ಆಕರ್ಷಿಸುವ, ರಮಣ ಅಂತ ಹೇಳಿದ್ರೆ ರಮಿಸುವವ ನನ್ನ ಭರ್ತನಲ್ವೇ? ಅವರಲ್ಲಿ ಹೋಗಿ ನಾನು ಯುದ್ಧ ಮಾಡುವುದಾ? ಮಾಡಿದೆ ಅಂತ ಆದರೆ ಇದರಿಂದ ಮಾನಹಾನಿಯಾಗುವುದಿಲ್ವೇ ಹೇಳಿ? ಹೇಗಾಗುತ್ತದೆ? ಆಗದೆ ಇರ್ತದ. ಈಗ ಅವ ಅದಂತಾದ್ರೆ ಮತ್ತೆ ನಾನೆಂತದ್ದು ನಿನಗೆ? ನೀವು ಪತಿಯೇ? ಪತಿಯಲ್ವಾ? ಹೌದು. ಈಗ ನನ್ನ ಮಾತನ್ನು ಕೇಳಿಕೊಂಡು ಅವನಿಗೆ ಹೊಡೆದ್ರೆ ಮಾನಹಾನಿ ಆಗುದು? ಈಗ ಆಗ್ತದೆ ಸ್ವಾಮಿ. ಈಗ ಹೊಡಿಬೇಕಾದ್ರೆ ಕಾರಣ ಇರ್ಬೇಕಲ್ಲ. ಕೆಲವರೆಲ್ಲ ಹೊಡೆದಾಟವೇ ಕಾರಣವಾಗಿದ್ದುಕೊಂಡು ವಿರೋಧಿಸುವುದು, ಅದು ಒಟ್ಟು ಹೊಡೆದಾಟ ಮಾಡಬೇಕು. ಕೆಲವರು ಕಾರಣ ಇದ್ದು ಹೊಡೆಯುವುದಕ್ಕೆ ಹೋಗದೇ ಇರುವವರಿದ್ದಾರೆ. ಇದು ಕಾರಣ ಇದ್ದು ಹೊಡೆಯಬೇಕಾಗಿದೆ. ಹೌದೇ? ಹೌದು. ಅಲ್ಲ, ಅದೇ ಏನು ಕಾರಣ ಅಂತ ಬೇಕಲ್ಲ. ನಿನಗೆ ಪರಿಸ್ಥಿತಿ ಗೊತ್ತಾಗಲಿ. ಎನ್ನುವಂತ ಒಂದು ಜಿಜ್ಞಾಸೆ ನಮ್ಮ ಅಣ್ಣನಾಗಿರುವಂತಹ ಧರ್ಮರಾಜನಿಗೆ ಬಂತು. ತುಂಬಿರುವಂತಹ ಸಭೆಯಲ್ಲಿ ಆ ಪ್ರಶ್ನೆಯನ್ನಿಟ್ಟ. ನಾನು ಉತ್ತರಿಸುವುದೋ ಬೇಡವೋ ಎನ್ನುವ ಹಾಗೆ ಚಿಂತಿಸುತ್ತಾ ಇರುವ ಹೊತ್ತಿಗೆ ಇವ ಎದ್ದು ನಿಂತು ಆಡಿದ. ಏನಂತ? ಮಹಾಭಾರತದ ಯುದ್ಧವನ್ನು ಗೆದ್ದಿರುವುದು ಅರ್ಜುನನಾಗಿರುವಂತಹ ನಾನು ಅಂತ ಹೇಳಿದ. ಬಿಡಬಹುದೇ ಹೇಳು? ಅದಕ್ಕೆ ಅಷ್ಟು ಕಾಲ ಹೋರಾಟವನ್ನು ನಡೆಸಿ ಬೆವರು ಸುರಿಸಿರುವಂತಹ ನಾನು ನೀನಲ್ಲವೋ ನಾನಿದ್ದೇನೆ ಅಂತ ಹೇಳಿದೆ. ನೀವು ಹೇಳಿದ್ರ ಹಾಗೆ? ನೀನು ನಾನು, ನಾನು ನಾನು ಎನ್ನುವ ಹಾಗೆ ಮಾತಿಗೆ ಮಾತು ಬೆಳೆಯುತ್ತಾ ಆ ವ್ಯಾಜ್ಯ ಒಂದು ಸಣ್ಣ ಜಗಳ, ಕಲಹಕ್ಕೆ ಕಾರಣವಾಯಿತು. ಓಹೋ. ಯುದ್ಧ ಆರಂಭವಾಯಿತು. ಕೃಷ್ಣನಲ್ಲಿಯವರೆಗೂ ವರ್ತಮಾನ ಹೋಗಿದೆ. ಕುರುಕ್ಷೇತ್ರದ ರಣಧಾರಣೆಗೂ ಬಂದದ್ದಾಗಿದೆ. ಅಲ್ಲಿರುವಂತ ಬಬ್ರುಬಾಹುವಿನ ರುಂಡದಲ್ಲಿಯೂ ಪ್ರಶ್ನೆಯನ್ನು ಕೇಳಿದ್ದಾಗಿದೆ. ಓಹೋ. ಆದರೆ ನನಗೆ ಸಮಾಧಾನವಾಗದೆ ಅದನ್ನು ಹೊಡೆದು ತೆಗೆದು ಆ ಬಳಿಕ ಸಮಾಧಾನದಿಂದ ಹೋಗಬೇಕೋ ಬೇಡುವ ಈ ಪಾಪಿ ಬಿಟ್ಟದ್ದಿಲ್ಲ. ಕುರುಕ್ಷೇತ್ರದಲ್ಲಿ ನಾವು ನಡೆದುಕೊಂಡು ಬರುತ್ತಿರುವಾಗ ಮತ್ತೆ ಪ್ರಾರಂಭ ಮಾಡಿದ. ಓ ಇಲ್ಲಿಯೇ ಭೀಷ್ಮರನ್ನು ನಾನು ಮಲಗಿಸಿದ್ದು, ಓ ಅಲ್ಲಿಯೇ ಕರ್ಣ ಸತ್ತದ್ದು, ಓ ಅಲ್ಲಿಯೇ ಅವನನ್ನು ಬೀಳಿಸಿದ್ದು ಎನ್ನುವ ಹಾಗೆ ಒಂದೊಂದೇ ತನ್ನ ಪೌರುಷವನ್ನು ಹೇಳಿಕೊಂಡು ಬರುವಾಗ ನಾನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಓ ಇಲ್ಲಿಯೇ ನಾನು ದುಶ್ಯಾಸನನ ರಕ್ತ ಹತ್ತಿ ಕುಡಿದದ್ದು, ಓ ಇಲ್ಲಿಯೇ ನಾನು ಇಂತಹ ದುಸ್ಸಹನನ್ನು ಕೊಂದಿರುವುದು, ಓ ಅಲ್ಲಿಯೇ ಕೌರವನಾಗಿ ಹೊಡೆದದ್ದು. ಸ್ವಾಮಿ, ಓ ತಪ್ಪದು. ಯಾವುದು? ನಾವೊಂದು ಸಾಹಸ ಮಾಡಿರ್ತೇವೆ, ಆ ಹಳೆಯ ಸ್ಥಳಕ್ಕೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಹೋದಾಗ ನೆನಪಾಗ್ತದೆ ಆ ದಿವಸ ನಾವು ಇಲ್ಲಿ ಹೀಗೆ ಮಾಡಿದ್ದೇನೆ ಅಂತ. ಹಾಗಿರ್ಬೋದು, ಅದು ಹೇಳಿದ್ರಲ್ಲಿ ತಪ್ಪೇನಿದೆ? ಅವ ಹೇಳಿರುವಾಗ ನೀನಲ್ಲ ನಾನು ಮಾಡಿದ್ದೇನದು ಮತ್ತೆ ಉಲ್ಲೇಖಿಸಿದ ಹಾಗಿತ್ತು. ಓಹೋ. ಈಗ ಎಲ್ಲಿಯವರೆಗೆ ಬಂತು ಗೊತ್ತಾ? ಏನಾಗಿದೆ? ಕುರುಕ್ಷೇತ್ರದ ಮಹಾರಣದ ಭೂಮಿಯಲ್ಲಿ ಒಬ್ಬನೇ ಹೋದರೆ ಹೆದರಿಕೊಂಡು ಎದೆ ಒಡೆದು ಸಾಯುವ ಸ್ಥಿತಿ ಉಂಟು. ಎಲ್ಲಿಯಾದ್ರೂ ಅಣ್ಣ ತಮ್ಮಂದಿರರಲ್ಲಿ ಜೊತೆಯಾಗಿ ಹೋದ್ರೆ ಅವರವರೊಳಗೆ ಹೊಡೆದಾಟ ಮಾಡಿಕೊಳ್ಳುತ್ತಾರೆ ಎನ್ನುವಲ್ಲಿಯವರೆಗೆ ಮಾಡಿಬಿಟ್ಟನಲ್ಲ ಈ ಪಾಪಿ. ಆದ್ದರಿಂದ ಆ ಕಾರಣಕ್ಕೋಸ್ಕರವಾಗಿ ಅವನಿಂದ ನಾ ಸೋತಿದ್ದೇನೆ. ಈಗ ನೀ ಹೋಗಿ ಅರ್ಜುನನನ್ನು ಗಾಳುಗೆಡಿಸಬೇಕು. ನಾನು. ಆದ್ರೆ ಸರಿಯೇ ಹೇಳಿ, ಇದು ಯಾಕಲ್ಲ? ನೀವು ತಿಳಿದವರು. ಪಾತ್ರರಲ್ಲಿ ಹೋಗಿ ನಾನು ಯುದ್ಧ ಮಾಡುವುದು ಎಷ್ಟರ ಮಟ್ಟಿಗೆ ಇದು ಸರಿಯಾಗ್ತದೆ ಹೇಳಿ? ಯಾಕಾಗದು? ಇಂದು
ಐವರ ಸತಿ ನಾನು ಆಗಿದ್ದೇನಂತ ಆದರೆ ಅದಕ್ಕೆ ಕಾರಣ ಯಾರು? ಯಾರು? ಪಾರ್ಥ ಮಹಾಶಯರಲ್ವೇ? ಪಣದಲ್ಲಿ ಗೆದ್ದು ನನ್ನನ್ನು ತಂದ ಕಾರಣ ನಿಮ್ಮ ನಾಲ್ವರಿಗೂ ನಾನು ಮತ್ತೆ ಸತಿಯಾದದ್ದು ಅಂತ ಆದಮೇಲೆ ವಲ್ಲಭನಲ್ಲಿ ಹೋಗಿ ನಾನು ಸಮರವನ್ನು ಕೊಡುವುದು ಇದು ಸರಿಯೇ? ಇದು ಸರಿಯಾಗ್ತದೆ? ಇದು ಲೋಕ ಒಪ್ತದೆ? ಹೇಳಿ. ಸರಿಯೇ ಸ್ವಾಮಿ ನಾನು ಮಾಡುವುದು? ಗೆದ್ದು ತಂದವನಿದ್ದಾನೆ ಅಲ್ವೇ? ಯೋಚನೆಯನ್ನು ಮಾಡು. ಅಪ್ರತಿಮವಾಗಿರುವಂತಹ ಅಮೂಲ್ಯವಾಗಿರುವಂತಹ ವಜ್ರದ ಹರಳನ್ನು ಸಂಪಾದಿಸಿಕೊಂಡು ಬರುವುದು ಮುಖ್ಯವಾದುದಲ್ಲ. ಅದನ್ನು ಬೇಕಾದ ಹಾಗೆ ಚಿನ್ನದ ಚೌಕಟ್ಟಿನೊಳಗೆ ಬಂಧಿಸಿ ಅಮೂಲ್ಯವಾದ ರತ್ನಹಾರವನ್ನಾಗಿಸಿ ಒಂದೋ ಕೊರಳಲ್ಲಿ ಹಾಕಿಕೊಂಡು ಅದರ ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕು, ನಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಅದಲ್ಲ, ಅದನ್ನು ಬೇಕಾದ ರೇಷ್ಮೆ ಬಟ್ಟೆಯೊಳಗೆ ಮುಚ್ಚಿಟ್ಟು ಅದನ್ನು ಕರಜನದೊಳಗಿಟ್ಟು ಆ ಕರಜನವನ್ನು ಚಿನ್ನದ ಪೆಟ್ಟಿಗೆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕಿ ರಕ್ಷಿಸಬೇಕು. ಸಂಪಾದಿಸುವುದು ಮುಖ್ಯವಾದುದಲ್ಲ, ರಕ್ಷಿಸುವಂಥದ್ದು ಮುಖ್ಯವಾದುದು. ಒಬ್ಬ ದೊಡ್ಡ ಮಣ್ಣಿನ ಮಡಕೆಯನ್ನು ಬಹುದೂರದಿಂದ ಯೋಜನಾಂತರದಿಂದ ಹೊತ್ತುಕೊಂಡು ಬಂದನಂತೆ. ಅವನ ಒಂದು ದಿವಸದ ಸಂಪಾದನೆಗೆ ಸಿಕ್ಕಿರುವಂತ ಸಂಬಳ ಅದು. ದೊಡ್ಡ ಮಣ್ಣಿನ ಮಡಕೆ ಹೊತ್ತುಕೊಂಡು ಬಂದು 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 ಅಂಗಳದಲ್ಲಿ ಬಂದು ತೆಗೆದು ಹೊತ್ತಾಕಿದನಂತೆ. ಹುಡಿ ಹುಡಿ ಆಯ್ತು. ಪುಣ್ಯಾತ್ಮ ಎಂತದಕ್ಕೆ ಹೀಗೆ ಮಾಡಿದೆ? ಆಗ ಅವ ಹೇಳೋದಂತೆ, ನಾನು ಅದಕ್ಕೆ ಇಷ್ಟು ದೂರ ಆದ್ರೂ ತಂದಿದ್ದೆ, ತರ್ತಿದ್ದೆ, ಬೇರೆಯವರಾಗಿದ್ರೆ ದಾರಿಯಲ್ಲೇ ಬಿಸಾಡುತ್ತಿದ್ರು. ಈಗ ಒಡೆದು ಹಾಕುವುದೇ ಹೌದಂತಾಗಿದ್ರೆ ಮನೆಯ ಅಂಗಳದ ತನಕ ತರುವುದು ಯಾಕೆ? ಹೌದಲ್ಲ? ಹಾಗಾದ್ರೆ ನಷ್ಟ ಮಾಡುವುದೇ ಹೌದಂತಾಗಿದ್ರೆ ಸಂಪಾದಿಸಿ ಪ್ರಯೋಜನ ಇಲ್ಲ. ಕೀಚಕನ ಹಾವಳಿಯಾದಾಗ, ಸೈಂಧವನ ಉಪಟಳವಾದಾಗ, ದುಶ್ಯಾಸನ ಸೆಳೆದಾಗ ನಿನ್ನನ್ನು ರಕ್ಷಿಸಿದವನು ಭೀಮನಲ್ಲದೆ ಆ ಅರ್ಜುನನೇ. ಹೇಳು ಅರ್ಜುನ. ಸ್ವಾಮಿ ಹೌದು. ಸ್ವಾಮಿ ಪಾರ್ಥನಲ್ಲಿ ನಾನು ಹೋಗಿ ಯುದ್ಧವನ್ನು ಮಾಡಬೇಕು. ಈ ಹಿಂದೆ ನಿಮ್ಮಿಬ್ಬರಿಗೆ ಸಮರ ಎನ್ನುವುದಾಗಿದೆ. ಪಾರ್ಥನಲ್ಲಿ ಕೈ ಸೋತವರು ನೀವು. ಸಾಮಾನ್ಯದವನಲ್ಲ ಪಾರ್ಥ ಮಹಾಶಯ. ಏನು ಹೆಚ್ಚು? ಗೋತ್ರಾರಿ ಜಾತ, ದೇವೇಂದ್ರನಿಗೆ ಮಗ. ಮಹಿಳಕ್ಕದ ಶೂರನು. ಹೆಣ್ಣಾದಂತ ನಾನು ಅವನಲ್ಲಿ ಹೋಗಿ ಯುದ್ಧ ಮಾಡಿದ್ರೆ ನನಗೆ ಎಲ್ಲಿಯ ಗೆಲುವು ದೊರಕುವುದಕ್ಕೆ ಸಾಧ್ಯ ಹೇಳಿ? ಪಿಂದೋರ್ವ ಕೌಂಡ್ಲಿಕನು. ಎನ್ನುವ ಹಾಗೆ ಮುಂದೆ ಬಂದ, ಮದುವೆಯ ಮಂಟಪವನ್ನು ಪ್ರವೇಶಿಸಿದ, ವ್ಯಾಜ್ಯವನ್ನ ಮಾಡಿದ. ಸತ್ಯ. ಆ ಹೊತ್ತಿನಲ್ಲಿ ಪಾಂಡವರಾಗಿರುವಂತಹ 4-5 ಮಂದಿ, ಆ ಬಳಿಕ ಯದುಪರಿವಾರ, ನಿನ್ನ ಅಣ್ಣನಾಗಿರುವಂತಹ ಕೃಷ್ಣ, ಬಲಭದ್ರ, ಇಷ್ಟು ಜನರನ್ನು ಮಣಿಸಿ ಎಲ್ಲರನ್ನು ದರೆಗುರುಳಿಸಿದಾಗ ಅಲ್ಲಿಗೆ ಪ್ರವೇಶ ಮಾಡಿರುವಂತಹ ನೀನು ನಾನು ಕೌಂಡ್ಲಿಕನನ್ನು ವಧೆ ಮಾಡಿರುವಂತಹ ಶಕ್ತಿ ಇಲ್ಲವೇ ನಿನ್ನಲ್ಲಿ? ಯೋಚನೆ ಮಾಡುವುದು ಬೇಡ. ಪಾರ್ಥನ ಕರಚರಣೆಗಳನ್ನು ಬಂಧಿಸಿ ಪದತಳಕ್ಕೆ ನಾನು ತಂದು ಒಪ್ಪಿಸ್ತೇನೆ. ತುರವಿಳ್ಯವನ್ನು ಕೊಡಿ. ಮೆಚ್ಚಿದ್ದೇನೆ. ಕೂತರೆ ನನ್ನ ಮನೋಅಭಿಷ್ಟವನ್ನು ಸಲ್ಲಿಸೋಡು ನೀನಿದ್ದೀಯ. ಹೆದರಬೇಕಾದುದಿಲ್ಲ. ವರ್ಷಕ್ಕೊಬ್ಬೊಬ್ಬರ ಜೊತೆಯಲ್ಲಿ ಸೇವಿಸುವಂತಹ ಅನಿವಾರ್ಯತೆ ನಿನ್ನ ಪಾಲಿಗುಂಟು. ಅದೊಂದು ವಿಶೇಷವಾದಂತಹ ಸಂಪ್ರದಾಯವನ್ನು ನಾವು ಪಾಲಿಸಿಕೊಂಡು ಬರುತ್ತಿದ್ದೇವೆ. ಈ ವರ್ಷ ನನ್ನ ಸತಿಯಾದ ಕಾರಣಕ್ಕೋಸ್ಕರವಾಗಿ ನೀನೇ ಮುಂದಾಗಿ ಹೋಗುವುದರಿಂದ ನಿನ್ನ ಪಾತಿವ್ರತ್ಯಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ. ಇದೋ ಬೇಕಾದ ಹಾಗೆ ಅಪ್ಪಣೆ ಕೊಟ್ಟಿದ್ದೇನೆ. ಹೊರಟದ್ಯಾ? ಯೋಚನೆ ಮಾಡಬೇಡಿ. ಎಲ್ಲಿಗೆ ಹೋಗುವುದೆಲ್ಲಿಗೆ? ಯುದ್ಧಕ್ಕೆ. ಪಾರ್ಥನಲ್ಲಿ ಯುದ್ಧಕ್ಕೆ ಹೋಗುವಾಗ ಹೀಗೆ ಸೀರೆ ಉಟ್ಕೊಂಡು ಹೋಗುವುದಾ? ಸೀರೆ ಉಟ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ವಾ?
ಸೀರೆ ಉಟ್ಟುಕೊಂಡು ಅಲ್ಲ, ಹೆಂಗಸರು ಹೋರಾಡುವಾಗ ಸೀರೆಯೇ ಬಲ. ಹೌದು ಸ್ವಾಮಿ. ಹೌದು, ಸೀರೆ ಹಿಡಿದ ಮೇಲೆತ್ತಿ ಸೆರಗನೆಲ್ಲ ಎತ್ತಿ ಸಿಕ್ಕಿ ಕಟ್ಟಿದ್ರೆ ಹೌದು ಆವಾಗ ಸೀರೆ ಅದಕ್ಕೆ ಸೀರೆ ಬಲ, ಸೀರೆ ಇಲ್ಲದಿದ್ರೆ ಆಗ್ಲಿಕ್ಕೆ. ಆದ್ರೆ ಇದು ಅರ್ಜುನನ ಜೊತೆಯಲ್ಲಿ ಯುದ್ಧ, ಆದ್ರಿಂದ ಗಂಡುಡುಗೆಯನ್ನೇ ಧರಿಸಿಕೊಂಡು ಬರಬೇಕು. ಹಾಗಾಗಿ ಬೇಕಾದ ಹಾಗೆ ಸಿದ್ಧಪಡಿಸ್ತೇನೆ. ಆ ಕಡೆ ಇದ್ದಾರೆ, ಆ ಕಡೆ ಇದ್ದಾರೆ. ಸರಿ, ಮಕ್ಕಳಿ ಅದೇ ಇದ್ದಾರೆ. ಈಗ ನಾನು ಅವನ ಹತ್ರ ಸೋತರೂ ಕೂಡ ಗಂಡಿನಲ್ಲಿ ಸೋತದ್ದು ಅಂತ ಆಗುತ್ತದೆ. ಈಗ ಏನು ಭೀಮ ಅಂತ ಹೇಳಿದ್ರೆ ಎಂತದ್ದು? ಹಾರೋ ಭೀಮ ಹಾರು, ಬೀಳೋ ಭೀಮ ಬೀಳೋ. ಈಗ ಹೆಣ್ಣಿನ ಕೈಯಲ್ಲಿ ಇವ ಪೆಟ್ಟು ತಿಂದ ಅಂತ ಆದ್ರೆ ಮತ್ತೆ ಹೇಳ್ತಾನ ಇವ, ಅವಾಗ ನಮ್ಮ ಗೌರವ ಉಳಿಯುತ್ತದ ಇಲ್ವಾ? ನಾವು ಸೋತ ಹಾಗಾಗುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಮುಂದೆ ಬಿಡ್ತಾ ಇದ್ದೇನೆ. ಇವನಿಗೆ ಅರ್ಥ ಆಗಬೇಕು, ಎಲ್ಲ ಗೆದ್ದದ್ದು ನಾನೇ ಎನ್ನುವ ಹಾಗೆ ಹಾರತಾ ಇದ್ದಾನಲ್ಲ, ಎಲ್ಲ ಪ್ರಕರಣದಲ್ಲಿ ಮುಂದುವರಿಯುತ್ತಾನೆ. ಆಯ್ತಾನೆ ಸ್ವಾಮಿ. ಧಾತು ಕೆಡಿಸಿ ಬಾರೆನುತ ಕಳುಗಿದನು ಸಂಗರಕ್ಕೆ. ಧಾತು ಕೆಡಿಸುತ್ತ ಬಾರೆನುತ ಕಳುಗಿದನು ಸಂಗರಕ್ಕೆ. ಮೆಚ್ಚಿದೆ. ಆಗಲಿ, ಭೀಮಸೇನನಿಗೆ ಗೌರವ ತಂದು ಕೊಡುವುದಕ್ಕಾಗಿ ಮುಂದಾಗಿ ಹೋಗುತ್ತಿದ್ದೀಯಲ್ಲ. ಹುಡುಗ ಹೇಗಾಯ್ತು? ಅಯ್ಯೋ, ಹೊಸ ಹುಡುಗಿಯ ನೀವೊಂದು ಲೆಕ್ಕಾಚಾರ ಚುಕ್ತ ಮಾಡ್ತೀರಲ್ವಾ? ಎಂತದ್ದು ಲೆಕ್ಕ? ಗಂಡುಡುಗೆಯನ್ನು ತೊಡಿಸಿದ್ದೀರಿ ಇಂದು ನನಗೆ ನೀವು. ಹೌದು. ಆವತ್ತು ಕೀಚಕಾವದ ಪ್ರಕರಣದಲ್ಲಿ ನಿಮಗೆ ಹೆಣ್ಣುಡುಗೆಯನ್ನು ತೊಡಿಸಿದ್ದು, ನಾನು ಸೀರೆ ಉಡಿಸಿದ್ದು. ಹೆಣ್ಣು ವೇಷ ಒಂದು ಮಾಡಿದ್ದೇನ ಸ್ವಾಮಿ? ಓ, ಸತ್ಯ ಹೇಳುವುದ? ಏನು? ಯಾರು ಏನು ಬೇಕಾದ್ರೂ ಹೇಳಿ, ನೀವು ಸೀರೆಯಲ್ಲೇ ಚಂದ ಕಾಣುದು. ನನಗೆ ಅನ್ನಿಸಿದೆ, ಮತ್ತೆ ನೀ ಹೇಳು. ಹಾಗಲ್ಲ ಸ್ವಾಮಿ, ಆವತ್ತು ಸೀರೆ ನೂರು ಮಂದಿಗೆ ಬಿಟ್ರೆ ಮತ್ತೆ ಯಾರಿಗೆ ಗೊತ್ತುಂಟು? ನನಗೆ ನಿನಗೆ ಹಾಗೂ ಕೀಚಕನಿಗೆ ಸರಿ ನೋಡಿದ್ದಾನೆ, ಪ್ರಶ್ನೆ ಬೇರೆ. ಅದು ನಾವಿಬ್ರು ಸರಿ ನೋಡಿದ್ದೇವಲ್ಲ. ಆದ್ರೆ ರವಕ್ಕೆ ಹಾಕದೆ ಮಾಡಿದ ಶ್ರೀವೇಶ, ಅದು ಹೇಳಿ ಪ್ರಯೋಜನ ಇಲ್ಲ. ಒಳ್ಳೇದಾಗಿದೆ ಮಾತ್ರ. ಉಳಿದ ಈಗ ನಾನು ಸೀರೆ ಉಟ್ಟಾಗ ಚಂದ ಕಾಣುತ್ತೇನೆ ಅಂತ ಹೇಳಿದೆಯಲ್ಲ, ಸತ್ಯ ಹೇಳು, ನಿನಗೆ ಇದು ಮೆಚ್ಚುಗೆ ಆಯ್ತಾ ಇಲ್ವಾ ಹೇಳು? ಆಗಿದೆ ಸ್ವಾಮಿ. ಈಗ ಬಂದದಕ್ಕೆ ಸರಿ ಆಯ್ತಾ ಇಲ್ವಾ? ಖಂಡಿತ ಸರಿ. ಹೌದಲ್ಲ? ಹಾಗಾದ್ರೆ ಗೌರವ ಉಳಿಸಬೇಕು ಅಂತಾಗಿದ್ರೆ